ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈ ಒಂದು ಸಂಚಿಕೆಗಳ ಮೂಲಕವೂ ನಾವು ನಿರಂತರವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದ್ದೇವೆ. ಮುಖ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಅದಕ್ಕೆ ಆಯುರ್ವೇದದ ಮೂಲಕ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು, ಯಾವ ವಿಭಾಗಗಳ ಮೂಲಕ ಅದಕ್ಕೆ ಚಿಕಿತ್ಸೆಗಳನ್ನು ಕೊಡಬಹುದು ಇತ್ಯಾದಿ ಸವಿಸ್ತಾರವಾದ ಮಾಹಿತಿಯನ್ನು ನಾವು ತಜ್ಞ ವೈದ್ಯರ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಸೊ ಇವತ್ತು ಕೂಡ ಒಂದು ಪ್ರಮುಖವಾದ ವಿಚಾರದ ಜೊತೆಗೆ ನಾವು ನಿಮ್ಮ ಮುಂದೆಗೆ ಬಂದಿರುವಂಥದ್ದು ಅಂದರೆ, ಗೊತ್ತಿರುವ ಹಾಗೆ ಅನೇಕ ಚಟಗಳು ಅಥವಾ ಅನೇಕ ಮಾದಕ ದ್ರವ್ಯಗಳ ಒಂದು ವ್ಯಸನ ಕೂಡ ಇವತ್ತು ಜನರಿಗೆ ಒಂದು ಅಭ್ಯಾಸ ಆಗಿರುವಂಥದ್ದು. ಅನೇಕರು ಅದರಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಕೂಡ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವರೇ ಸ್ವನಿರ್ಧಾರದಿಂದ ಅದನ್ನು ಬಿಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರು ಕೂಡ ಅವರಿಗೆ ಅದರಿಂದ ಹೊರಗಡೆ ಬರುವಂತಹ ಸಾಮರ್ಥ್ಯಗಳು ಇರೋದಿಲ್ಲ. ಹೀಗಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳು ಅಥವಾ ವೈದ್ಯರ ಮಾರ್ಗದರ್ಶನಗಳು ಕೂಡ ಬೇಕಾಗುತ್ತೆ. ಅದರ ಜೊತೆಗೆ ಅದರಿಂದ ಕೆಲವರು ಅದರಿಂದ ಆಗುವಂತಹ ಅಪಾಯಗಳ ಬಗ್ಗೆ ಅರಿವಿಲ್ಲದೆ ಅದರ ಒಂದು ಜಾಲಕ್ಕೆ ಬಿದ್ದು ಒದ್ದಾಡ್ತಾ ಇರುವಂತಹ ವಿಚಾರಗಳು ಕೂಡ ಇರುತ್ತೆ. ಸೊ ಮುಖ್ಯವಾಗಿ ಇವುಗಳಲ್ಲಿ ಬರುವಂತಹ ವಿಚಾರ ಅಂತ ಹೇಳಿದ್ರೆ ತಂಬಾಕು. ಆ ತಂಬಾಕಿನ ಒಂದು ವ್ಯಸನದಿಂದ ಹೇಗೆ ನಾವು ಹೊರಗಡೆ ಬರಬಹುದು, ಅದಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಇರುವಂತಹ ಸುಲಭವಾದ ಉಪಾಯಗಳೇನು, ಸೊ ಈ ಒಂದು ವಿಚಾರಗಳನ್ನು ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಅಗದ ತಂತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಅಜಿತ್ ಕಾಮತ್ ಎಂ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಬಹುಶಃ ಈ ಒಂದು ಅಗದ ತಂತ್ರ ಎನ್ನುವಂಥ ಒಂದು ಹೆಸರನ್ನು ನಾವು ಈಗಾಗಲೇ ಗಮನಿಸಿದ ಹಾಗೆ ಬಹುಶಃ ಇತ್ಯಾದಿ ಒಂದು ವ್ಯಸನಗಳಿಂದ ಹೊರಗಡೆ ಬರೋದಕ್ಕೆ ಇದು ಬಹಳಷ್ಟು ಸಹಕಾರಿಯಾಗುವಂತಹ ಒಂದು ವಿಭಾಗ. ಸೊ ಈ ಒಂದು ಅಗದ ತಂತ್ರ ವಿಭಾಗದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನುವಂಥದ್ದು ಡಾಕ್ಟರ್, ಅಂದ್ರೆ ಏನು ಅಂತ? ಈ ಆಯುರ್ವೇದವನ್ನು ನಾವು ಚಿಕಿತ್ಸಾ ದೃಷ್ಟಿಕೋನದಿಂದ ನೋಡಿದರೆ ನಾವು ಇದನ್ನು 8 ಅಂಗಗಳಾಗಿ ವಿಂಗಡಿಸಿದ್ದೇವೆ. ಅದನ್ನು ನಾವು ಅಷ್ಟಾಂಗ ಆಯುರ್ವೇದ ಅಂತ ಹೇಳಿ ಕರಿತೇವೆ. ಅವು ಯಾವುವು ಅಂತ ಹೇಳಿದರೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ ಹಾಗೂ ವೃಷ. ಇದರಲ್ಲಿ ಕಾಯ ಅಂತ ಹೇಳಿದರೆ ಶರೀರ ಅಥವಾ ಅಗ್ನಿ. ಸೊ ನಾವು ಈ ಜನರಲ್ ಮೆಡಿಸಿನ್ ಅಂತ ಏನು ಕರಿತೇವೋ ಅದನ್ನು ನಾವು ಕಾಯ ಚಿಕಿತ್ಸಾ ಅಂತ ಹೇಳಿ ಕರಿತೇವೆ. ಬಾಲ ಅಂತ ಹೇಳಿದರೆ ಈ ಮಕ್ಕಳಲ್ಲಿ ಬರುವ ಸಾಮಾನ್ಯವಾಗಿ ಬರುವಂಥ ತೊಂದರೆಗಳು, ಅವರಲ್ಲಿ ಬರುವಂಥ ರೋಗಗಳಿಗೆ ಚಿಕಿತ್ಸೆ ನೀಡುವುದು, ಈಗ ನಾವು ಪೀಡಿಯಾಟ್ರಿಕ್ಸ್ ಅಂತ ಏನು ಕರಿತೇವೋ ಅದು ಬಾಲ. ಗ್ರಹ ಅಂತ ಹೇಳಿದರೆ ಈ ಮಾನಸಿಕ ಕಾಯಿಲೆಗಳು ಅಥವಾ ಈ ಮಾನಸಿಕ ಸ್ಥಿರತೆ ಇರದೇ ಇರುವಂಥದ್ದು ಅಥವಾ ಇನ್ನಿತರೆ ಮಾನಸಿಕ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಂಥದ್ದು, ಅದಕ್ಕೆ ಗ್ರಹ ಅಂತ ಹೇಳ್ತೇವೆ. ಊರ್ಧ್ವಾಂಗ ಅಂತ ಹೇಳಿದರೆ ಈ ಕುತ್ತಿಗೆಯಿಂದ ಮೇಲೆ ಪಟ್ಟದ್ದು, ಅಂದರೆ ಈಗ ನಾವು ಸರ್ವೇ ಸಾಮಾನ್ಯ ಈ ಕಣ್ಣು, ಮೂಗು, ಗಂಟಲು ಇತ್ಯಾದಿ ಇದರ ಸಮಸ್ಯೆಗಳಿಗೆ ಊರ್ಧ್ವಾಂಗ ಚಿಕಿತ್ಸೆ ಅಂತ ಹೇಳ್ತೇವೆ. ಅಂದರೆ ENT ಅಂತ ಏನು ಹೇಳ್ತೇವೋ ಅದು ಇದರಲ್ಲಿ ಬರ್ತದೆ. ಶಲ್ಯ ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರ್ಜರಿ ಅಂತ ಏನು ಹೇಳ್ತೇವೋ ಅದಕ್ಕೆ ಶಲ್ಯ ಚಿಕಿತ್ಸೆ ಅಂತ ಹೇಳ್ತೇವೆ. ದಂಷ್ಟ್ರ ಅಂತ ಹೇಳಿದರೆ ಇದರಲ್ಲಿ ನಾವು ಪ್ರಧಾನವಾಗಿ ಈ ವಿಷಗಳ ಚಿಕಿತ್ಸೆಗಳು, ಇದರ ಬಗ್ಗೆ ನಾನು ನಿಮ್ಗೆ ಇನ್ನಷ್ಟು ಹೇಳ್ತೇನೆ. ಈ ಎಲ್ಲ ಥರದ ವಿಷಗಳಿಗೆ ಚಿಕಿತ್ಸೆ ನೀಡುವುದನ್ನು ನಾವು ದಂಷ್ಟ್ರ ಚಿಕಿತ್ಸೆ ಅಂತ ಹೇಳ್ತೇವೆ. ಹಾಗೆ ಜರ ಅಂತ ಹೇಳಿದರೆ ಈ ಜೀರಿಯಾಟ್ರಿಕ್ಸ್ ಅಂತ ಹೇಳ್ತೇವೆ, ಅಂದರೆ ವಯೋವೃದ್ಧರಿಗೆ ನೀಡುವಂಥ ಚಿಕಿತ್ಸೆಗಳು, ರಸಾಯನಗಳು ಇರ್ಬೋದು, ಹಾಗೂ ಅವರ ಒಂದು ಜೀವನದ ಇದನ್ನು ಜಾಸ್ತಿ ಮಾಡುವುದಕ್ಕೋಸ್ಕರ ಕೊಡುವಂಥ ಚಿಕಿತ್ಸೆಗಳು. ಹಾಗೆ ಕೊನೆಯದಾಗಿ ವೃಷ ಅಂತ ಹೇಳ್ತೇವೆ. ವೃಷ ಅಂತ ಹೇಳಿದರೆ ವಾಜೀಕರಣ ಚಿಕಿತ್ಸೆ. ವಾಜೀಕರಣ ಚಿಕಿತ್ಸೆ ಅಂದರೆ ಈ ಲೈಂಗಿಕ ಒಂದು ಸ್ಥಿರತೆ ಹಾಗೂ ಅದರಲ್ಲಿ ಇದು ಮಾಡೋದಕ್ಕೋಸ್ಕರ ಕೊಡುವಂಥ ಚಿಕಿತ್ಸೆ. ಈಗ ಇದರಲ್ಲಿ ಈ ಅಷ್ಟಾಂಗಗಳಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ದಂಷ್ಟ್ರ ಚಿಕಿತ್ಸೆ ಅಂತ ಏನು ಕರಿತೇವೋ ಇದಕ್ಕೆ ಪರ್ಯಾಯ ಪದವೇ ಅಗದ ತಂತ್ರ. ಸೊ ಈ ಸಬ್ಜೆಕ್ಟನ್ನು ನಾವು ಸಾಮಾನ್ಯವಾಗಿ ವಿಷ ಚಿಕಿತ್ಸೆ ಅಂತ ಕೂಡಲೂ ಕರಿತೇವೆ. ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವ ಪದ ಅಂತ ಹೇಳಿದರೆ ವಿಷ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಈ ವಿಷಗಳ ಉತ್ಪತ್ತಿ ವಿಧ ವಿಧದಿದೆ. ಅಂದರೆ ಈಗ ಕೆಲವೊಂದು ಪ್ರಾಣಿಜನ್ಯ ವಿಷಗಳಿದೆ, ಕೆಲವೊಂದು ಈ ನಮ್ಮ ಪ್ಲಾಂಟ್ ಅಥವಾ ಏನು ಬಾಟಾನಿಕಲ್ ಸಸ್ಯಜನ್ಯ ವಿಷಗಳಿವೆ. ಅದೇ ರೀತಿ ಈ ಆರ್ಟಿಫಿಷಿಯಲ್ ವಿಷಗಳು, ಅಂದರೆ ಈ ಕೃತ್ರಿಮ ವಿಷ ಅಂತ ಹೇಳ್ತೇವೆ ನಾವು, ಕೃತ್ರಿಮ ವಿಷ ಅಂತ ಏನು ಹೇಳ್ತೇವೋ ಈ 3 ವಿಧದ ವಿಷಗಳ ಉತ್ಪತ್ತಿ, ಅದರ ನೇಚರ್ ಅಂತ ಹೇಳ್ತೇವೆ, ಅಂದರೆ ಅದು ಹೇಗೆ ಇರ್ತದೆ ಹಾಗೂ ಅದನ್ನು ಮನುಷ್ಯ ಸೇವಿಸಿದಾಗ ಅವನಲ್ಲಿ ಕಂಡುಬರುವ ಲಕ್ಷಣಗಳು ಹಾಗೂ ಅದಕ್ಕೆ ನಾವು ನೀಡುವಂಥ ಚಿಕಿತ್ಸೆ. ಸೊ ಇವೆಲ್ಲವನ್ನು ನಾವು ಈ ಒಂದು ಅಗದ ತಂತ್ರ ಅನ್ನುವ ವಿಷಯದಲ್ಲಿ ಅದರ ಬಗ್ಗೆ ಕಲಿತೇವೆ. ಹಾಗೆ ಈ ಒಂದು ಇದಕ್ಕೆ ಉದಾಹರಣೆಗಳು ನಿಮಗೆ ಕೊಡಬೇಕು ಅಂತಾದರೆ ಈ ಪ್ರಾಣಿಜನ್ಯ ವಿಷಗಳಿಗೆ ಸರ್ಪ ವಿಷ ಇರ್ಬೋದು, ಅಥವಾ ಅದೇ ರೀತಿ ಕೀಟ ವಿಷ ಇರ್ಬೋದು, ಹಾಗೆ ಒಂದು ಚೇಳಿನ ವಿಷ ಇರ್ಬೋದು, ಹಾಗೂ ಒಂದು ಜೇಡಿನ ವಿಷ ಇರ್ಬೋದು. ಇವೆಲ್ಲ ಒಂದು ಈ ಪ್ರಾಣಿಜನ್ಯ ವಿಷಯಗಳಿಗೆ ಉದಾಹರಣೆಗಳು. ಹಾಗೆ ಸಸ್ಯಜನ್ಯ ಉದಾಹರಣೆ ನಾವು ನೋಡಿದರೆ ಅದರಲ್ಲಿ ಈ ನಮ್ಮ ಕರವೀರದ ಬೀಜ ಇರ್ಬೋದು, ಅಥವಾ ಗುಲಗುಂಜಿ ಅಂತ ಹೇಳ್ತೇವೆ ಅದು ಇರ್ಬೋದು, ಹಾಗೂ
ದತ್ತೂರೆ ಬೀಜ ಇರ್ಬೋದು, ಅಥವಾ ಈ ನಮ್ಮ ತಂಬಾಕುವಿನ ಎಲೆ ಏನು ನಾವು ಸಾಮಾನ್ಯವಾಗಿ ಉಪಯೋಗಕ್ಕೆ ಬರ್ತಾ ಇರುವಂಥದ್ದು ಈಗ. ಸೊ ಇವೆಲ್ಲ ಸಸ್ಯಜನ್ಯ ವಿಷಗಳಿಗೆ ಉದಾಹರಣೆಗಳಾಗಿರ್ತವೆ. ಈ ಕೃತ್ರಿಮ ಅಥವಾ ಆರ್ಟಿಫಿಷಿಯಲ್ ಅಥವಾ ನಾವು ಸಿಂಥೆಟಿಕ್ ಅಂತ ಹೇಳ್ತೇವೆ, ಅದರಲ್ಲಿ ಸಾಮಾನ್ಯವಾಗಿ ಬರುವಂಥದ್ದು ಈಗ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಆಗುವಂಥದ್ದು ಒಂದು ಪೆಸ್ಟಿಸೈಡ್ ಇರ್ಬೋದು, ಹರ್ಬಿಸೈಡ್ ಇತ್ತು ಅಂದರೆ ಈ ಕ್ರಿಮಿನಾಶಕಗಳು ಇತ್ಯಾದಿ ಏನು ಇದೆ ಅದು. ಆದರೂ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ ಈ ಮೂರನೇ ವಿಧಾನ ಏನಿದೆ ಅಥವಾ ಮೂರನೇ ವಿಧಿ ಏನಿದೆ ಅಂದರೆ ಈ ಆರ್ಟಿಫಿಷಿಯಲ್ ಪಾಯ್ಸನ್ ಅನ್ನೋದು ಏನಿದೆ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಇವತ್ತು ಕೊಡಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾವು ಬೆಳಿಗ್ಗೆ ಎದ್ದು ಕುಡಿಯೋ ಫಸ್ಟ್ ಕಪ್ ಹಾಲು ಸಹಿತ ಕಲುಷಿತ. ಸೊ ಈ ಕಲಬೆರಕೆ ಏನಾಗ್ತದೆ ಇವೆಲ್ಲ ಒಂದು ರೀತಿಯಲ್ಲಿ ವಿಷ ಆಗಿ ಪರಿಣಾಮ ತೋರಿಸ್ತದೆ ನಮ್ಮ ಮೈಯಲ್ಲಿ. ಸೊ ಹಾಗಾಗಿ ಅದು ಅಷ್ಟೇ ಅಲ್ಲ, ನಾವೀಗ ಎಲ್ಲರಿಗೂ ಈಗ ಒಂದು ಗೋಬಿ ಮಂಚೂರಿ ತಿನ್ನೋದಿರ್ಬೋದು, ಇದರಲ್ಲಿ ಕೂಡ ನಾವು ಬಹಳಷ್ಟು ಕೆಮಿಕಲ್ಗಳ ಉಪಯೋಗ ಮಾಡ್ತೇವೆ. ಈ ಕೆಮಿಕಲ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಈಗ ಒಮ್ಮೆಗೆ ನಮ್ಗೇನು ಲಕ್ಷಣಗಳು ತೋರಿಸುವುದಿಲ್ಲ, ಆದರೆ ಕಾಲ ಹೋದ ಹಾಗೆ ಇದನ್ನು ಉಪಯೋಗಿಸ್ತಾ ಹೋದ ಹಾಗೆ ಒಂದು ದಿನ ಈ ವಿಷದ ಲಕ್ಷಣಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸೊ ಈ ಅಗತತಂತ್ರ ಅನ್ನೋ ಸಬ್ಜೆಕ್ಟ್ ಅಲ್ಲಿ ನಾವು ಈ ಪ್ರಾಣಿಜನ್ಯ ವಿಷಗಳು, ಅದೇ ರೀತಿ ಸಸ್ಯಜನ್ಯ ವಿಷಗಳು ಹಾಗೂ ಈ ನಮ್ಮ ಏನು ಆರ್ಟಿಫಿಷಿಯಲ್ ಅಥವಾ ಕೃತ್ರಿಮ ವಿಷಗಳು ಏನಿವೆ ಅದರ ಚಿಕಿತ್ಸೆಯ ಬಗ್ಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತೇವೆ. ಎಸ್ ಸರ್. ಸೊ ಇದೆಲ್ಲ ಈ ಒಂದು ವಿಭಾಗದ ವ್ಯಾಪ್ತಿ ಅನ್ನುವಂಥದ್ದು. ಎಸ್ ಡಾಕ್ಟರ್, ಈಗ ಮುಂದಿನ ಒಂದು ಪ್ರಶ್ನೆ ಏನಂದ್ರೆ, ಬಹುಶಃ ಈ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಹೊಗೆ ಸೊಪ್ಪು ಅಥವಾ ಈ ಒಂದು ತಂಬಾಕು ಅನ್ನುವಂಥದ್ದು ಮನುಷ್ಯನ ಜೀವಕ್ಕೆ ಅತ್ಯಂತ ಅಪಾಯಕಾರಿ ಅನ್ನುವಂಥದ್ದು. ಆದ್ರೆ ಗೊತ್ತಿದ್ದು ಅದನ್ನು ಸೇವನೆ ಮಾಡುವಂಥದ್ದನ್ನು ನಾವು ನೋಡಿಕೊಂಡೇ ಬರ್ತಾ ಇದ್ದೇವೆ. ಸೊ ಅದು ಎಷ್ಟರ ಮಟ್ಟಿಗೆ ಅಪಾಯ, ಅದರಿಂದ ಎಷ್ಟರ ಮಟ್ಟಿಗೆ ಒಂದು ಪ್ರಾಣಕ್ಕೆ ಮುಳುವಾಗಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಾ? ಖಂಡಿತ. ನೋಡಿ, ಈಗ ಈ ತಂಬಾಕು ಅಂತ ಏನು ಹೇಳ್ತೇವೋ ಇದು ಒಂದು ಗಿಡ. ಹೌದು. ಇದಕ್ಕೆ ನಾವು ಸಂಸ್ಕೃತದಲ್ಲಿ ತಾಮ್ರಪರ್ಣ ಅಂತ ಹೇಳಿ ಕರಿತೇವೆ. ಹಾಗೆ ನಾವು ಇದನ್ನು ನಮ್ಮ ಈ ಲೋಕಲ್ ಭಾಷೆ ಇಲ್ಲಿ ತುಳುವಲ್ಲಿ ನೋಡಿದ್ರೆ ಪುಗ್ಗೆರೆ ಅಂತ ಸಾಮಾನ್ಯವಾಗಿ ಕರೀತಾರೆ. ಹಾಗೆ ನಾವು ಕನ್ನಡದಲ್ಲಿ ನೋಡಿದ್ರೆ ಹೊಗೆ ಸೊಪ್ಪು ಅಂತ ಕರಿತೇವೆ. ಅದೇ ರೀತಿ ನಾವು ಇದಕ್ಕೆ ಬೇರೆ ಬೇರೆ ಭಾಷೆಯಲ್ಲಿ ಈಗ ಹಿಂದಿ ಅವರ ಹತ್ರ ಕೇಳಿದ್ರೆ ಇದಕ್ಕೂ ತಂಬಾಕು ಅಂತ ಹೇಳೋದುಂಟು. ಹಾಗೆ ಇದರ ಬೊಟಾನಿಕಲ್ ನೇಮ್ ನಿಕೋಟಿಯಾನಾ ಟೊಬ್ಯಾಕಮ್ ಲಿನ್ ಅಂತ ಉಂಟು. ಸೊ ಇದರ ಒಂದು ಸ್ವಾರಸ್ಯ ಹಿನ್ನೆಲೆ ಒಂದಿದೆ. ಏನು ಅಂತ ಹೇಳಿದರೆ, ಇದು ಮೂಲತಃ ದಕ್ಷಿಣ ಹಾಗೂ ಉತ್ತರ ಅಮೇರಿಕಾ ದೇಶಕ್ಕೆ ಅಲ್ಲಿ ಬೆಳೆಸ್ತಿದ್ದಂಥ ಒಂದು ಗಿಡ. ಅಲ್ಲಿ ಅವರಿಗೆ ಇದು ಸುಮಾರು 8,000 ವರ್ಷಗಳ ಹಿಂದೆ ಇದರ ಬಗ್ಗೆ ಅರಿವಿತ್ತು, ಪರಿಚಯ ಇತ್ತು. ಆದರೆ ಈ ಇತಿಹಾಸ ಹೇಳುವ ಪ್ರಕಾರ ಸುಮಾರು ಒಂದು 14ನೇ ಶತಮಾನದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಇದನ್ನು ಯುರೋಪಿಯನ್ ದೇಶಗಳಿಗೆ ತೆಗೆದುಕೊಂಡು ಬಂದರು. ಅಮೆರಿಕಾದಿಂದ ಯುರೋಪಿಯನ್ ದೇಶಗಳಿಗೆ ತೆಗೆದುಕೊಂಡು ಬಂದರು. ಹಾಗೆ ಅಲ್ಲಿಂದ ಸುಮಾರು 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತಕ್ಕೆ ಬರುವಾಗ ಈ ಒಂದು ಗಿಡವನ್ನು ಅಲ್ಲಿಂದ ಗೋವಾದ ಮುಖಾಂತರ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದರು. ಅದು ಇಲ್ಲಿ ಮೊದಲು ಬಂದಾಗ ಅಂದರೆ 16ನೇ ಶತಮಾನದಲ್ಲಿ ಮೊದಲು ಬಂದಾಗ ಇದು ಖಾಲಿ ಒಂದು ಮೇಲ್ದರ್ಜೆಯ ಜನರಿಗೆ ಸೀಮಿತವಾಗಿದ್ದ ಒಂದು ಗಿಡ. ಹಾಗೆ ನಾವು ಹೇಳಿದ್ರೆ ಸಾಧಾರಣ ಒಂದು ರಾಯಲ್ ಫ್ಯಾಮಿಲಿ ಅವರು ಏನಿದ್ರು ಅವರು ಮಾತ್ರ ಇದನ್ನು ಉಪಯೋಗಿಸ್ತಾ ಇದ್ರು. ಆದರೆ ಕಾಲಕ್ರಮೇಣ 17ನೇ ಶತಮಾನ ಆರಂಭ ಆಗ್ತಿದ್ದಾಗೆ ಇದು ಸಾಧಾರಣ ಎಲ್ಲರಿಗೂ ಲಭ್ಯ ಆಗುವ ಹಾಗೆ ಆಯಿತು. ಇದು ಲಭ್ಯ ಆದ ಕಾರಣ ಏನಾಯಿತು ಅಂತ ಹೇಳಿದರೆ ಇದು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಸೇರಿಕೊಳ್ತಾ ಹೋಯಿತು. ಸೊ ಹೀಗಾಗಿ ಅದು ನಮ್ಮ ಒಂದು ದಿನನಿತ್ಯದ ಬಳಕೆಗೆ ಬಂತು ಒಂದು. ಇನ್ನೊಂದು 2 ಕಾರಣಗಳಿಂದ ಇದು ದಿನನಿತ್ಯವಾಗಿ ನಮ್ಮ ಬಳಕೆಯಲ್ಲಿ ಉಳಿಯಿತು. 2 ಅದ್ರ ಏನಂತ ಹೇಳಿದರೆ, ಒಂದು ಮೊದಲನೆಯದು ಅದರಲ್ಲಿರುವ ಔಷಧೀಯ ಗುಣಗಳು. ಈ ಏನು ತಂಬಾಕು ಗಿಡ ಇದೆ ಇದರಲ್ಲಿ ಔಷಧೀಯ ಗುಣಗಳು ಇದೆ. ಹೆಚ್ಚಾಗಿ ಇದರಲ್ಲಿ ಏನಂತ ಹೇಳಿದರೆ ಎಲ್ಲ ಅಂಗಗಳು ಇದರಲ್ಲಿ ವಿಷ ಇರುವಂಥದ್ದೇ, ಆದರೆ ಸರ್ವೇ ಸಾಮಾನ್ಯ ಉಪಯೋಗವಾಗುವಂಥ ಅಂಗ ಹೇಳಿದರೆ ಅದರ ಎಲೆ. ಸೊ ಇದರಲ್ಲಿ ಔಷಧಿಯುಕ್ತ ಗುಣಗಳು ಇದೆ, ಅದು ಒಂದು. ಎರಡನೇದು, ಇದನ್ನು ಉಪಯೋಗಿಸಿದವರಿಗೆ ಅದರಿಂದ ಸಿಗುವಂಥ ಒಂದು ಖುಷಿ ಅಥವಾ ಸುಖ ಏನಿದೆಯೋ ಅದರಿಂದಾಗಿ ಮನುಷ್ಯರು ಇದಕ್ಕೆ ದಾಸರಾಗಿ ಬಿಟ್ರು. ಹಾಗಾಗಿ ಈ ಗಿಡ ಏನಿದೆ ನಮ್ಮ ಒಂದು ರೂಟೀನ್ ಅಥವಾ ನಮ್ಮ ಡೈಲಿ ಬಳಕೆಗೆ ಉಳಿದುಕೊಂಡು ಬಿಟ್ಟಿದೆ, ಜೀವನದ ಅಂಗವಾಗಿ. ಹೌದು. ಬಹುಶಃ ಈಗಾಗಲೇ ಹೇಳಿದ್ರಿ ಹೊಗೆ ಸೊಪ್ಪಿನ ಮೂಲ ಏನು, ಹೇಗೆ ಬಂತು, ಮತ್ತೆ ಹೇಗೆ ಅದೊಂದು ದಿನ ಬಳಕೆಯ ಅಂಗ ಆಯಿತು ಅನ್ನುವಂಥದ್ದು. ಸೊ ನಾನು ಈಗ ಮುಂದಕ್ಕೆ ಕೇಳೋದಕ್ಕೆ ಬಯಸುವಂಥದ್ದು ಅಂದರೆ, ಅನೇಕ ವಿಧಗಳಲ್ಲಿ ಅದರ ಬಳಕೆಯನ್ನು ನಾವು ಗಮನಿಸಬಹುದು. ಸೊ ಮುಖ್ಯವಾಗಿ ಯಾವೆಲ್ಲ ವಿಧಗಳ ಮೂಲಕ ಅದನ್ನು ಜನರು ಸೇವಿಸ್ತಾ ಇದ್ದಾರೆ ಅಂತ? ಹೌದು. ಈಗ ಈ ತಂಬಾಕು ನಾನು ಏನು ಹೇಳಿದೆ, ಇದರ ಎಲೆಯನ್ನು ಹೆಚ್ಚಾಗಿ ನಾವು ಉಪಯೋಗಿಸುವಂಥದ್ದು. ಇದನ್ನು ಮುಖ್ಯವಾಗಿ 4 ವಿಧಾನದಲ್ಲಿ ಉಪಯೋಗ ಆಗ್ತದೆ. ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅಂದರೆ ನಮ್ಗೆ ಗೊತ್ತಿರುವಂಥ ಧೂಮಪಾನ ಮಾಡುವಂಥದ್ದು, ಅದು ಒಂದು ಸರ್ವೇ ಸಾಮಾನ್ಯ ವಿಧಿ, ಅದು ಒಂದು. ಎರಡನೇದು ನಾವು ಸ್ನಿಫಿಂಗ್ ಅಂತ ಹೇಳ್ತೇವೆ, ನಾವು ನೋಡಿರ್ಬೋದು ಎಷ್ಟೋ ಜನ ಈ ಮೂಗಿಂದ ನಶೆಯನ್ನು ಎಳೆಯುವಂಥದ್ದು, ಅದು ಎರಡನೇ ವಿಧಾನ.
ಮೂರನೇ ವಿಧಾನ ಇದರಲ್ಲಿರೋದು ಚೀವಿಂಗ್ ಅಂತ. ಚೀವಿಂಗ್ ಅಂದರೆ ಅಗಿಯುವಂಥದ್ದು, ಈ ಜಗಿಯುವಂಥದ್ದು, ಅದು ಮೂರನೇ ವಿಧಾನ. ನಾಲ್ಕನೇ ವಿಧಾನ ಡಿಪ್ಪಿಂಗ್ ಅಂತ ಹೇಳ್ತೇವೆ. ನಾವು ನೋಡಿರ್ಬೋದು ಎಷ್ಟೋ ಜನ ಈ ಕೈಯಲ್ಲಿ ಹೀಗೆ ಮಾಡಿ ನಾಲಿಗೆ ಮತ್ತು ಹಲ್ಲಿನ ಮಧ್ಯದಲ್ಲಿ ಅದನ್ನು ಇಟ್ಟುಕೊಳ್ಳುವಂಥದ್ದು. ಇದು ಪ್ರಧಾನವಾಗಿರುವಂಥ 4 ವಿಧಾನಗಳು. ಅದೇ ಸ್ಮೋಕಿಂಗ್, ಚೀವಿಂಗ್, ಡಿಪ್ಪಿಂಗ್ ಹಾಗೂ ಸ್ನಿಫಿಂಗ್ ಅಂತ ಹೇಳುವಂಥದ್ದು. ಇದರಲ್ಲಿ ನಾವು ನೋಡ್ತಾ ಹೋದರೆ ಈ ಸ್ಮೋಕಿಂಗ್ ಅನ್ನುವಂಥದ್ದು ಒಂದು ಮಾತ್ರ ಧೂಮ ಇರುವಂತಹ ಒಂದು ವಿಧಾನ. ಉಳಿದ 3 ವಿಧಾನಗಳು ಧೂಮರಹಿತ ವಿಧಾನ, ತಂಬಾಕು ಹೊಗೆ ಇರದ ಒಂದು ತಂಬಾಕು ಸೇವನೆ ಮಾಡುವಂತಹ ವಿಧಾನಗಳು. ಅದರಿಂದಾಗಿ ಏನಾಯಿತು, ಇದು ಒಂದು ಈ ಅಥ್ಲೀಟ್ಗಳಲ್ಲಿ ಇದರ ಬಳಕೆ ಜಾಸ್ತಿ ಆಗ್ತಾ ಬಂತು. ಮತ್ತೆ ಒಂದು ಸಂಶೋಧನೆ ಹೇಳುವ ಪ್ರಕಾರ ಈ ತಂಬಾಕು ಜಗಿಯುವುದು ಏನಿದೆಯಲ್ಲ, ಇದು ಸುಮಾರು ಒಂದು 30 ನಿಮಿಷ ಜಗಿದ್ರೆ ಸಾಧಾರಣ ಒಂದು 3 ಸಿಗರೇಟ್ ಸೇದಿದಷ್ಟು ನಿಕೋಟಿನ್ ಅಂಶ ಅವರಿಗೆ ದೊರೆತದೆ ಅಂತ ಹೇಳ್ತಾರೆ. ಹಾಗಾಗಿ ಹೌದು, ಸೊ ಇದು ಸ್ವಲ್ಪ ಏನು ಹೇಳ್ತದೆ, ರೀಸನೇಬಲ್ ಮತ್ತು ಎಕನಾಮಿಕಲ್ ಆಗ್ತದೆ. ಹಾಗಾಗಿ ಜನಗಳು ಹೆಚ್ಚೆಚ್ಚಾಗಿ ಧೂಮರಹಿತ ತಂಬಾಕು ಉತ್ಪನ್ನಗಳ ಬಳಕೆಯನ್ನು ಮಾಡ್ತಾರೆ. ಹೌದು, ಸೊ ನಿಮ್ದು ಈ ಪಾನ್ ಎಲೆಡಿಕೆ ತಿನ್ನೋದಿರ್ಬೋದು, ಅದರಲ್ಲಿ ತಂಬಾಕು ಹಾಕಿ, ಅಥವಾ ಈ ಪಾನ್ ಮಸಾಲ ಗುಟ್ಕಾಗಳು ಬರ್ತವೆ, ಅಥವಾ ಈ ಮಾವ ಖೈನಿ ಅಂತ ವಿಧ ವಿಧದ ರೂಪದಲ್ಲಿ ಅದನ್ನ ಬಳಕೆ ಆಗ್ತಾ ಉಂಟು. ಹೌದು ಹೌದು. ಎಸ್, ಇನ್ನು ಇದರ ಪರಿಣಾಮಗಳ ಬಗ್ಗೆ ಅಧ್ಯಯನಗಳು ಏನು ಹೇಳ್ತಾ ಇದೆ, ಅಂಕಿಅಂಶಗಳು ಏನು ಹೇಳ್ತಾ ಇದೆ ಡಾಕ್ಟರ್? ನೋಡಿ, ಈಗ ನಾವು ನೋಡಿದ್ರೆ ಸರಿಸುಮಾರು ನಮ್ಮ ಇಡೀ ಜಗತ್ತಿನಾದ್ಯಂತ ಸುಮಾರು ಒಂದು 130 ಲಕ್ಷ ಕೋಟಿ ಜನ ಒಂದು ಈ ತಂಬಾಕುವಿಗೆ ಅಥವಾ ಈ ಸ್ಮೋಕಿಂಗ್ ಅಂತ ಏನು ಹೇಳ್ತೇವೋ ಅದನ್ನು, ತಂಬಾಕುವನ್ನು ಸ್ಮೋಕಿಂಗ್ ರೂಪದಲ್ಲಿ ಬಳಸ್ತಾ ಇದ್ದಾರೆ. ಸೊ ಇದು 130 ಲಕ್ಷ ಅಂತ ಹೇಳಿದ್ರೆ ನಮ್ಮ ಇಡೀ ಒಂದು ದೇಶದ ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಜಗತ್ತಿನಾದ್ಯಂತ ಜನ ಇವತ್ತು ಸ್ಮೋಕಿಂಗ್ ಅಥವಾ ತಂಬಾಕು ಇದು ಸ್ಮೋಕಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಒಂದು ಇದು ಹೇಳುವ ಪ್ರಕಾರ ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ಸಿಗರೇಟ್ ಸೇಲ್ ಆಗ್ತದೆ ನಮ್ಮ ಇಡೀ ಜಗತ್ತಿನಾದ್ಯಂತ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಈ ತಂಬಾಕು ಇದು ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಥವಾ ಏನಾದರೂ ಅಂಕಿಅಂಶಗಳು ಇದೆ, ಇದು ಹೇಳುವ ಪ್ರಕಾರ ಸುಮಾರು ಒಂದು 60 ಲಕ್ಷ ಜನ ವರ್ಷಕ್ಕೆ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಈ ಸ್ಮೋಕಿಂಗ್ ಅನ್ನೋ ಒಂದು ಚಟಕ್ಕೆ. ಅದರಲ್ಲಿ 54 ಲಕ್ಷ ಜನ ಕೇವಲ ಈ ತಂಬಾಕು ಉಪಯೋಗ ಮಾಡುವವರೇ. ಉಳಿದ 6 ಲಕ್ಷ ಜನ ಯಾರಿದ್ದಾರೋ ಅವರು ಹೆಚ್ಚಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಏನು ಹೇಳ್ತೇವೆ, ಅಂದರೆ ಇನ್ನೊಬ್ರು ಕೊಟ್ಟ ಇದು ಹೊಗೆಯನ್ನು ಸೇವಿಸಿರೋದ್ರಿಂದ ಅವರಲ್ಲಿ ಇದಾಗಿ ಒಂದು 6 ಲಕ್ಷ ಜನ ಜಗತ್ತಿನಾದ್ಯಂತ ಇವತ್ತು ಸಾಯ್ತಾ ಇದ್ದಾರೆ. ಹೌದು. ಹಾಗಾಗಿ ಈ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ, WHO ಏನು ಹೇಳ್ತದೆ ಅಂತ ಹೇಳಿದರೆ, ಇದನ್ನು ಸೆಕೆಂಡ್ ಲಾರ್ಜೆಸ್ಟ್ ಕಾಸ್ ಆಫ್ ಡೆತ್ ಅಂತ ಹೇಳ್ತದೆ. ಅಂದರೆ ಪ್ರಥಮ ಸ್ಥಾನದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿದೆ, 2ನೇ ಸ್ಥಾನದಲ್ಲಿ ಅಂದರೆ ಬೇರೆಲ್ಲ ಡಿಸೀಸ್ಗಳು ಇದಕ್ಕಿಂತಲೂ ಕೆಳಗಿದೆ. ಸೊ 2ನೇ ಸ್ಥಾನದಲ್ಲಿ ಇದು ನಮ್ಮ ತಂಬಾಕು ಸೇವನೆ ಅಥವಾ ತಂಬಾಕುವಿಂದ ಆಗುವ ಸಾವು, ಇದು 2ನೇ ಸ್ಥಾನದಲ್ಲಿ ಇರುವಂಥದ್ದು. ಹಾಗೂ ಇದನ್ನು ದ ಓನ್ಲಿ ಪ್ರಿವೆಂಟೇಬಲ್ ಕಾಸ್ ಆಫ್ ಡೆತ್ ಅಂತ ಹೇಳ್ತದೆ ವಿಶ್ವ ಆರೋಗ್ಯ ಸಂಸ್ಥೆ. ಹೇಳುವುದು ಏನಂತ ಹೇಳಿದರೆ, ಇದನ್ನು ತಡೆಗಟ್ಟಲು ಸಾಧ್ಯ ಇದೆ. ನಾವು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ, ಅದನ್ನು ಮನುಷ್ಯ ಬಿಟ್ಟು ಬಿಟ್ಟರೆ ಇದರಿಂದ ಆಗುವ ಹಾನಿಗಳು, ಅಂದರೆ ಇದು ಸುಮಾರು ರೋಗಗಳಿಗೆ ಕಾರಣವಾಗಿ ಉಂಟು. ಸೊ ಆ ರೋಗಗಳನ್ನು ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಹೌದು. ಹಾಗೆ ಮತ್ತೆ ಈ ನಾವೀಗ ಬೇರೆ ಎಲ್ಲ ಈ ಸಾವಾಗುವ ವಿಧಗಳು ನೋಡಿದ್ರೆ, ಅಂದ್ರೆ ಒಂದು ಏಡ್ಸ್ ಇಂದ ಸಾಯುವುದಿರ್ಬೋದು, ಅಥವಾ ಒಂದು ಬೆಂಕಿ ಅನಾಹುತದಿಂದ ಇರ್ಬೋದು, ಅಥವಾ ಒಂದು ಆಕ್ಸಿಡೆಂಟ್ ಇಂದ ಇರ್ಬೋದು, ಇವೆಲ್ಲವೂ ಈ ತಂಬಾಕು ಸೇವನೆಗಿಂತಲೂ ಹಿಂದೆ ಬರ್ತದೆ. ತಂಬಾಕು ಸೇವನೆಯಿಂದ ಸಾಯುವ ಜನ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಕಾಣ್ತಾ ಇದೆ. ಎಸ್, ಜಾಗತಿಕವಾಗಿ ಇಷ್ಟೆಲ್ಲ ಇದೆ. ಸೊ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ಡಾಕ್ಟರ್, ಬಹುಶಃ ನಾವು ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹೌದು, ನಾನು ಹೇಳಿದ ಹಾಗೆ ಜಾಗತಿಕವಾಗಿ ಸುಮಾರು 60 ಲಕ್ಷ ಜನ ಇದರಿಂದ ಸಾಯ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸರಿ ಸುಮಾರು 8 ರಿಂದ 9 ಲಕ್ಷ ಜನ ಈಗ ಒಂದು ವರ್ಷಕ್ಕೆ ಈ ಒಂದು ತಂಬಾಕುವಿನ ಚಟದಿಂದಾಗಿ ಇವತ್ತು ಸಾಯ್ತಾ ಇದ್ದಾರೆ. ಅದರಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಈಗ ನಾವು ದಿನೇ ದಿನೇ ಕೇಳ್ತಾ ಇದ್ದೇವೆ ಏನಂತ ಹೇಳಿದರೆ, ಈಗ ಕ್ಯಾನ್ಸರ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಈಗ ಸದ್ಯಕ್ಕೆ 4 ಲಕ್ಷ ಹಾಗೂ ಅದಕ್ಕಿಂತ ಅಧಿಕ ದಿನೇ ದಿನೇ ಕ್ಯಾನ್ಸರ್ಗಳ ಕೇಸಸ್ ಜಾಸ್ತಿ ನಮಗೆ ಕೇಳಲಿಕ್ಕೆ ಸಿಗ್ತಾ ಉಂಟು. ಅಷ್ಟೇ ಅಲ್ಲ, ಸುಮಾರು 13 ಲಕ್ಷ ಜನ ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಳಲ್ತಾ ಇದ್ದಾರೆ. ಅದೇ ರೀತಿ ಲಂಗ್ ಕ್ಯಾನ್ಸರ್ ತುಂಬ ಕಾಮನ್ ಆಗಿದೆ. ಅಂದರೆ ಶ್ವಾಸಕೋಶದ ಏನು ಕ್ಯಾನ್ಸರ್ ಇದೆ, ಸುಮಾರು 80 ರಿಂದ 90% ಈ ಲಂಗ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅಥವಾ ಲಂಗ್ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಈ ತಂಬಾಕು ಬಳಕೆ ಅಥವಾ ಏನು ಸ್ಮೋಕಿಂಗ್ ಫಾರ್ಮಲ್ಲಿ ಅದನ್ನು ಉಪಯೋಗಿಸ್ತಾರೋ ಅದರಿಂದಾಗಿ ಆಗ್ತಾ ಇರೋದು ಅಂತ ಇವತ್ತು ಗೊತ್ತಾಗ್ತಾ ಉಂಟು ನಮಗೆ. ಸ್ಟಡೀಸ್ಗಳು ಆ ಥರ ಹೇಳ್ತಾ ಉಂಟು. ಸೊ ಅಷ್ಟೇ ಅಲ್ಲದೆ ಬೇರೆ ಈಗ ನಮ್ಮ ICMR ಅಂತ ಇದೆ, ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್, ಅವರು ಹೇಳುವ ಪ್ರಕಾರ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮಗೆ ಬಹಳಷ್ಟು ಸರಿ ಅನಿಸ್ಬೋದು ಏನಂತ ಹೇಳಿದರೆ, ಇಷ್ಟಿದ್ರೂ ಈ ತಂಬಾಕುವನ್ನು ಯಾಕೆ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಬಾರದು ಅಂತ ಹೇಳಿ. ಇದರಿಂದ ರೆವೆನ್ಯೂ ಜನರೇಟ್ ಆಗ್ತದೆ, ಖಂಡಿತ ಸರ್ಕಾರಕ್ಕೆ ಇದರಿಂದ ಲಾಭ ಉಂಟು, ಆದಾಯ ಇದೆ. ಆದರೂ ಈ ICMR ಹೇಳುವ ಪ್ರಕಾರ ಏನು ಈ ತಂಬಾಕುವಿಂದ ಆಗುವ ರೋಗಗಳು ಹಾಗೂ ಕ್ಯಾನ್ಸರ್, ಇದರ
ಡಿಸೀಸಸ್ಗೆ ಖರ್ಚು ಮಾಡಿದಂಥ ವೆಚ್ಚ ಸುಮಾರು 27,000 ಕೋಟಿ ರೂಪಾಯಿಗಳು. ಹಾಗೂ ಈ ತಂಬಾಕು ಉತ್ಪನ್ನದಿಂದ ಸರ್ಕಾರಕ್ಕೆ ಬಂದಿರುವ ವೆಚ್ಚ ಕೇವಲ 24,000 ಕೋಟಿಗಳು. ಸೊ ಹಾಗೆ ನೋಡುವಾಗ ಅದಕ್ಕೆ ಎಷ್ಟು ಖರ್ಚು ಮಾಡಿದರೋ ಅದು ಜಾಸ್ತಿ ಇದೆ, ಇದರಿಂದ ಬರುವ ಆದಾಯ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಗಂಭೀರತೆ ಇದ್ರೂ ಜನರಲ್ಲಿ ಸೂಕ್ತವಾದ ಅರಿವು ಇನ್ನೂ ಮೂಡಿಲ್ಲ ಅನ್ನುವಂಥದ್ದು. ನಮ್ಮ ಮುಂದಿನ ಪ್ರಶ್ನೆ, ಈಗ ಒಂದು ತಂಬಾಕು ಸೇವನೆಯಿಂದ ಒಬ್ಬ ಮನುಷ್ಯನ ದೇಹದಲ್ಲಿ ದುಷ್ಪರಿಣಾಮಗಳು ಖಂಡಿತವಾಗ್ಲೂ ಆಗುತ್ತೆ. ಸೊ ಅದು ಹೇಗೆ ಆರಂಭ ಆಗುತ್ತೆ? ಸೊ ಆ ಒಂದು ಪ್ರೊಸೀಜರ್ಗಳೆಲ್ಲ ಹೇಗೆ ಅನ್ನೋದು? ಹೌದು ನೋಡಿ, ಈಗ ನಾನು ಹೇಳಿದ ಹಾಗೆ ಇದರಲ್ಲಿ ಮನುಷ್ಯ ಇದಕ್ಕೆ ದಾಸ ಆಗಿ ಬಿಡ್ತಾನೆ. ದಾಸ ಆದ ಮೇಲೆ ನಮಗೆ ಗೊತ್ತಿರುವ ಹಾಗೆ ಈ ಒಂದು ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಬಹಳಷ್ಟು ರೋಗಗಳಿಗೆ ಕಾರಣವಾಗಿ ಉಂಟು. ಸೊ ಪ್ರಪ್ರಥಮವಾಗಿ ನಮಗೆ ಗೊತ್ತಿರೋದು ಕ್ಯಾನ್ಸರ್. ಅದರಲ್ಲಿ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತುಂಟು. ಅದರಲ್ಲಿ ಈ ನಮ್ಮ ನಾಲಿಗೆಯ ಕ್ಯಾನ್ಸರ್ ಇರ್ಬೋದು, ಅಥವಾ ತುಟಿಯ ಕ್ಯಾನ್ಸರ್ ಇರ್ಬೋದು, ಅಥವಾ ಲ್ಯಾರಿಂಗ್ಸ್ ಅಂತ ಕರಿತೇವೆ, ಧ್ವನಿಪೆಟ್ಟಿಗೆ, ಅದರ ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ನಿತರೆ ಅಂಗಾಂಗಗಳ ಕ್ಯಾನ್ಸರ್ ಆಗುವ ಸಾಧ್ಯತೆ, ಗರ್ಭಾಶಯದ ಕ್ಯಾನ್ಸರ್ ಆಗೋದು, ಈ ಥರ ಬಹಳಷ್ಟು ಸಮಸ್ಯೆಗಳು ಆಗ್ತವೆ. ಈ ತಂಬಾಕು ಅಥವಾ ಧೂಮರಹಿತ ತಂಬಾಕು ನಾನು ಏನು ಹೇಳಿದೆ ಅದರ ಉಪಯೋಗದಿಂದ ಈ ಮುಖದ ಕ್ಯಾನ್ಸರ್ ಆಗೋದು, ಅಥವಾ ಈ ಅನ್ನನಾಳದ ಕ್ಯಾನ್ಸರ್ ಆಗೋದು, ಹಾಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಇವೆಲ್ಲ ಹೆಚ್ಚಾಗಿ ಈ ಧೂಮರಹಿತ ತಂಬಾಕುವಿನ ಉಪಯೋಗದಿಂದ ಇವತ್ತು ಆಗ್ತಾ ಉಂಟು. ಅದೇ ಅಷ್ಟೇ ಅಲ್ಲ, ಕ್ಯಾನ್ಸರ್ ಒಂದು ದಿಕ್ಕು ಅಂತ ಆದರೆ ಇನ್ನೊಂದು ಬದಿಯಲ್ಲಿ ಬಹಳಷ್ಟು ಶ್ವಾಸಕೋಶದ ತೊಂದರೆಗಳು, ಅಂದರೆ ಈಗ ಅಸ್ತಮಾ ಇರ್ಬೋದು, ಅಥವಾ ನಾವು COPD ಅಂತ ಕರಿತೇವೆ, ಅಂದರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮೋನರಿ ಡಿಸೀಸ್ ಅಂತ ಹೇಳಿ, ಅಥವಾ ಬೇರೆ ಶ್ವಾಸಕೋಶದ ಇನ್ಫೆಕ್ಷನ್ಗಳು ಆಗೋದಿರ್ಬೋದು. ಅದು ಹೊರತುಪಡಿಸಿ ಇನ್ನೂ ಬೇರೆ ಕಾಯಿಲೆಗಳು, ಅಂದರೆ ಈಗ ಸ್ಟ್ರೋಕ್ ಬರುವಂಥದ್ದು ಇರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇರ್ಬೋದು, ಬೇರೆ ಹೃದಯ ಸಂಬಂಧಿತ ಕಾಯಿಲೆಗಳು ಆಗುವಂಥದ್ದು ಇರ್ಬೋದು, ಹಾಗೆ ಈ ಲೈಂಗಿಕ ಕ್ರಿಯೆಯಲ್ಲಿ ಅಂದರೆ ಅವರಿಗೆ ಸಫಿಷಿಯಂಟ್ ಎನರ್ಜಿ ಇಲ್ಲದೆ ಇರುವಂಥದ್ದು, ಹಾಗೆ ಈ ತಂಬಾಕು ವ್ಯಸನಿಗಳಿಗೆ ಹೆಚ್ಚಾಗಿ ಈ TB ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿರ್ತದೆ. ಹೌದು, ಕ್ಷಯರೋಗ ಬರೋ ಚಾನ್ಸಸ್, ಹಾಗೆ ಈ ಕ್ಯಾಟ್ರಾಕ್ಟ್ ಆಗುವಂಥ ಸಾಧ್ಯತೆಗಳು ಇವರಲ್ಲಿ ಹೆಚ್ಚಾಗಿರ್ತದೆ. ಇಷ್ಟೇ ಅಲ್ಲ, ಈ ಗರ್ಭಿಣಿ ಹೆಂಗಸರಲ್ಲಿ ಈ ತಂಬಾಕು ಸೇವನೆಯಿಂದಾಗಿ ಈ ಹುಟ್ಟುವ ಮಗು ಲೋ ಬರ್ತ್ ವೆಯ್ಟ್ ಆಗಿ ಹುಟ್ಟುವಂಥದ್ದು, ಅಥವಾ ನಾವೊಂದು SIDS ಅಂತ ಹೇಳ್ತೇವೆ, ಅಂದರೆ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್, ಈ ಹುಟ್ಟಿದ ಮಗು ಸಡನ್ ಆಗಿ ಸಾಯುವಂಥದ್ದು ಕಾರಣ ಗೊತ್ತಿಲ್ಲದೆ. ಸೊ ಈ ಥರದ್ದೆಲ್ಲ ಕಾರಣ ಈ ಡಿಸೀಸ್ಗಳು ಆಗುವ ಸಾಧ್ಯತೆಗಳು ಉಂಟು. ಹಾಗೆ ಈ ಅಮೆರಿಕನ್ ಲಂಗ್ ಅಸೋಸಿಯೇಷನ್ ಅಂತ ಉಂಟು, ಅವರು ಹೇಳುವ ಪ್ರಕಾರ ಈ ಸಿಗರೆಟ್ ಏನಿದೆ ಅದರಲ್ಲಿ ಸರಿಸುಮಾರು 600 ಥರದ ಪದಾರ್ಥಗಳು ಇದೆ. ಹಾಗೂ ಇದನ್ನು ಹೊತ್ತಿಸಿದಾಗ ಸುಮಾರು 7,000ದಷ್ಟು ಕೆಮಿಕಲ್ ಬಿಡುಗಡೆ ಆಗ್ತದೆ. ಸೊ ಈ 7,000 ಕೆಮಿಕಲಲ್ಲಿ 70 ಕೆಮಿಕಲ್ಗಳು ಕ್ಯಾನ್ಸರ್ಗೆ ಕಾರಣ ಅಂತ ಹೇಳಿ ಒಂದು ಸ್ಟಡಿ ಹೇಳ್ತಾ ಇದೆ. ಡಾಕ್ಟರ್, ನಾವು ಗಮನಿಸಿದ್ರೆ ಬಹುಶಃ ಎಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಒಂದ್ಸಲ ನೋಡೋಣ ಏನಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಂಬಾಕನ್ನು ಬಳಸ್ತಾರೆ. ಆದರೆ ಆ ಬಳಿಕ ಚಟವಾಗಿ ಬದಲಾಗುತ್ತೆ, ಅದನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಬಹುಶಃ ಈ ಒಂದು ವಿಚಾರಕ್ಕೆ ನಿಖರವಾದ ಕಾರಣಗಳೇನು ಅನ್ನುವಂಥದ್ದು? ಈ ನಾನೇನು ತಂಬಾಕು ಅಂತ ಹೇಳಿದ್ನೋ ಇದರಲ್ಲಿ ಒಂದು ಚೀಫ್ ಕೆಮಿಕಲ್ ಕಾನ್ಸ್ಟಿಟ್ಯೂಂಟ್ ಅಂತ ಏನು ಅಂತ ನೋಡಿದರೆ ನಾವು ನಿಕೋಟಿನ್ ಅನ್ನೋ ಒಂದು ಅಂಶ ಇದೆ. ಈ ನಿಕೋಟಿನ್ ಅನ್ನುವ ಅಂಶ ಏನಿದೆ, ಒಂದು ಮನುಷ್ಯನಿಗೆ ಅವನಿಗೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಈ ಒಂದು ಎಂತ ಹೇಳ್ತಾರೆ, ಈ ತಂಬಾಕುವಿನ ಮೇಲೆ ಡಿಪೆಂಡೆನ್ಸಿ ಬರುವ ಹಾಗೆ ಮಾಡ್ತದೆ, ಅಥವಾ ಅವಲಂಬನೆ ಇರುವ ಹಾಗೆ ಮಾಡಿಕೊಳ್ತದೆ. ಸೊ ಈ ನಿಕೋಟಿನ್ ಅನ್ನುವ ಪದಾರ್ಥ ಏನಿದೆ, ಇದು ಒಂದು ತಂಬಾಕು ಬಳಸುವ ಒಂದು ಮನುಷ್ಯನಲ್ಲಿ ಅವನ ರಕ್ತದಲ್ಲಿ ನಾವು ಪರೀಕ್ಷೆ ಮಾಡಿದರೆ ಇದರ ಅಂಶ ಹೆಚ್ಚಾಗಿ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಈ ನಿಕೋಟಿನ್ ಅನ್ನೋದು ಏನಿದೆ, ಈಗ ಮನುಷ್ಯ ಒಂದು ತಂಬಾಕು ಅವನ ಮುಖದ ಮೂಲಕ ಸೇವಿಸ್ತಾನೆ, ಅದು ಅವನ ಓರಲ್ ಟಿಶ್ಯೂಸ್ ಏನಿದೆ ಅದರ ಮುಖಾಂತರ ಈ ರಕ್ತ ಸಂಚಲನಕ್ಕೆ ಹೋಗಿ ರಕ್ತ ಸಂಚಲನದ ಮುಖಾಂತರ ಸೀದಾ ಮೆದುಳಿಗೆ ಹೋಗಿಬಿಡ್ತದೆ. ಈಗ ಮನುಷ್ಯ ಅದನ್ನು ಇಮ್ಮಿಡಿಯೇಟ್ ತಂಬಾಕನ್ನು ತನ್ನ ಬಾಯಿಂದ ತೆಗೆದ್ರೂ ಈ ನಿಕೋಟಿನ್ ಅನ್ನೋ ಅಂಶ ಏನಿದೆ ಇದು ಅವನ ರಕ್ತದಲ್ಲಿ ಸಂಚಲನ ಆಗ್ತಾ ಇರ್ತದೆ. ಸೊ ಇದು ಒಂದು ಕಾರಣ. ಇನ್ನೊಂದು, ನಮ್ಮ ಮೈಯಲ್ಲಿ 2 ಥರದ ಕೆಮಿಕಲ್ಗಳಿದೆ, ಒಂದು ಡೋಪಮಿನ್, ಇನ್ನೊಂದು ನಾರ್ ಅಡ್ರಿನಲಿನ್ ಅಂತ. ಈ 2 ಕೆಮಿಕಲ್ಗಳಲ್ಲಿ ಏರುಪೇರು ಅಥವಾ ವ್ಯತ್ಯಾಸ ತರುವಂಥ ಗುಣ ಈ ನಿಕೋಟಿನಿಗಿದೆ. ಸೊ ಯಾವಾಗ ಈ 2 ಕೆಮಿಕಲ್ಗಳಲ್ಲಿ ಏರುಪೇರು ಬರ್ತದೆ ಅಥವಾ ವ್ಯತ್ಯಾಸ ಬರ್ತದೆ, ಆವಾಗ ಒಂದು ಮನುಷ್ಯನಿಗೆ ಒಂಥರ ಅವನ ಮೂಡಲ್ಲಿ ಬದಲಾವಣೆ ಬರ್ತದೆ, ಹಾಗೂ ಅವನಿಗೆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಬದಲಾವಣೆ ಬರ್ತದೆ. ಇದು ಏನು ಮೂಡ್ ಹಾಗೂ ಕಾನ್ಸಂಟ್ರೇಷನ್ ಅಲ್ಲಿ ಬದಲಾವಣೆ ಬರ್ತದೋ ಅದನ್ನು ಒಬ್ಬ ತಂಬಾಕು ವ್ಯಸನಿ ಆನಂದ ಮಾಡ್ಕೊಳ್ತಾನೆ ಅದರಿಂದ. ಸೊ ಅದು ಅವನಿಗೆ ಎಂಜಾಯಬಲ್ ಆಗಿರ್ತದೆ, ಆ ಒಂದು ಮೊಮೆಂಟ್, ಆ ಪ್ಲೆಷರ್, ಅದರಿಂದಾಗಿ ಸಿಗುವಂಥ ಒಂದು ಮೂಡ್ ಚೇಂಜಸ್ಸು ಅಥವಾ ಅವನ ಕಾನ್ಸಂಟ್ರೇಷನ್ನಲ್ಲಿ ಅವನಿಗೆ ಇಂಪ್ರೂವ್ಮೆಂಟ್ ಕಾಣುವಂಥದ್ದು, ಅದರಿಂದಾಗಿ ಅವನು ಅದಕ್ಕೆ ವ್ಯಸನಿಯಾಗಿ ಬಿಡ್ತಾನೆ. ಅದು ಒಂದು.
ಹಾಗೆ ಇದು ತಂಬಾಕುವಿನ ಸೇವನೆ ಅಂದರೆ ಈಗ ಒಮ್ಮೆ ಅವನು ಅದನ್ನು ಹೋಗಿ ಉಪಯೋಗಿಸಿದ ತಕ್ಷಣ ಇಮ್ಮಿಡಿಯೇಟ್ ಅವನಿಗೊಂದು ಸುಖ ಸಿಗುವಂಥದ್ದು, ಅದನ್ನು ನಾವು ನಿಕೋಟಿನ್ ರಶ್ ಅಂತ ಕರಿತೇವೆ. ಹಾಗಾಗಿಬಿಟ್ಟು ಇದೇನು ನಿಕೋಟಿನ್ ರಶ್ಶು ಹಾಗೂ ಈ ನಮ್ಮ ಈ ಏನು ಕೆಮಿಕಲ್ಗಳಲ್ಲಿ ವ್ಯತ್ಯಾಸ ಬರ್ತದೋ ಅದರಿಂದಾಗಿ ಮನುಷ್ಯ ಈ ನಿಕೋಟಿನಿಗೆ ಅಡಿಕ್ಟ್ ಆಗಿ ಬಿಡ್ತಾನೆ ಕಡೆಗೆ. ಎಸ್, ಇದು ಆತ ಅದರ ಮೇಲೆ ಅವಲಂಬನೆ ಆಗೋದಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು. ಎಸ್, ಗಮನಿಸಿದ ಹಾಗೆ ಈ ಒಂದು ತಂಬಾಕು ಸೇವನೆಯಿಂದ ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರಕ್ಕೂ ಕೂಡ ಅರಿವಿದೆ, ಸಾಕಷ್ಟು ಕ್ರಮಗಳನ್ನು ಕೂಡ ಸರ್ಕಾರ ಜಾರಿಗೊಳಿಸಿದೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಏನೆಲ್ಲ ಕಾರ್ಯಕ್ರಮಗಳು ಅಥವಾ ಈ ಒಂದು ವಿಚಾರಗಳು ಈ ನಿಟ್ಟಿನಲ್ಲಿ ಇದೆ ಅನ್ನುವಂಥದ್ದು? ಹೌದು, ನೋಡಿ, ನಾವು ಈಗ ಸ್ವಲ್ಪ ಹಿಂದೆಯಿಂದ ನೋಡ್ತಾ ಬಂದರೆ ಸಾಧಾರಣ ಸರ್ಕಾರಕ್ಕೆ ಇದರ ಬಗ್ಗೆ ಬಹಳ ಮುಂಚೆಯಿಂದಲೂ ಅರಿವಿದೆ. ಅದಕ್ಕೋಸ್ಕರ ಸಾಧಾರಣ 1975 ಸಿಗರೆಟ್ಸ್ ಆಕ್ಟ್ ಅಂತ ಹೇಳಿ ಪಾಸ್ ಮಾಡಿದರು. ಈ ಸಿಗರೆಟ್ಸ್ ಆ್ಯಕ್ಟಲ್ಲಿ ಅವರು ಕ್ಲಿಯರ್ ಆಗಿ ಈ ತಂಬಾಕು ಉತ್ಪನ್ನಗಳಲ್ಲಿ ಎಚ್ಚರಿಕೆಯನ್ನು ಹಾಕಬೇಕು ಅಂತ ಹೇಳಿ ಒಂದು ಇದು ಮಾಡಿದರು. ನಂತರದ ದಿನಗಳಲ್ಲಿ ಅಂದರೆ ಈ 80s 90s ಬಹಳಷ್ಟು ಸರ್ಕಾರ ಶ್ರಮ ಪಟ್ಟಿದೆ, ಏನಾದರೂ ನಾವೊಂದು ಇದನ್ನು ತಂಬಾಕು ಉತ್ಪನ್ನಗಳ ಬಳಕೆಯನ್ನು ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಅಂತ ಹೇಳಿ. ಸೊ ಇದೆಲ್ಲ ಆಲೋಚನೆಗಳ ಆದ ಬಳಿಕ ಒಂದು ಕೋಟ್ಪಾ ಆ್ಯಕ್ಟ್ ಅಂತ ಹೇಳಿ ಒಂದು ಪಾಸ್ ಮಾಡಿದರು. ಇದು ಬಿಲ್ ಆಗಿತ್ತು 2003. ಸೊ ಇದು ಸಿಗರೆಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಬಿಲ್ ಆಗಿ 2003 ಪಾಸ್ ಆಯಿತು ಪಾರ್ಲಿಮೆಂಟಲ್ಲಿ. 2004 ಇದು ಆ್ಯಕ್ಟ್ ಆಗಿ ಪರಿವರ್ತನೆಗೊಂಡಿತು. ಸೊ ಈ ಏನು ಕೋಟ್ಪಾ ಆ್ಯಕ್ಟ್ ಬಂತು, ಇದರಿಂದ ಬಹಳಷ್ಟು ನಮ್ಮ ದೇಶದಲ್ಲಿ ಬದಲಾವಣೆಗಳು ಬಂತು. ಯಾಕೆ ಅಂತ ಹೇಳಿದರೆ ಈ ಕೋಟ್ಪಾ ಆ್ಯಕ್ಟಿನ ಮೂಲ ಉದ್ದೇಶ ಈ ತಂಬಾಕುವಿನ ಅಡ್ವರ್ಟೈಸಿಂಗನ್ನು ನಿಲ್ಲಿಸುವಂಥದ್ದು. ಸೊ ನಮಗೆ ಈಗ ನೆನಪಿರ್ಬೋದು, ಈ 96 ವರ್ಲ್ಡ್ ಕಪ್ ನೋಡಿದರೆ ಆಗ ವಿಲ್ಸಿನವರು ಸ್ಪಾನ್ಸರ್ ಮಾಡ್ತಾ ಇದ್ರು, ಅಡ್ವರ್ಟೈಸಿಂಗ್ ಎಲ್ಲ ಮಾಡ್ತಾ ಇದ್ರು. ಬಟ್ ನಂತರದ ದಿನಗಳಲ್ಲಿ ನಮ್ಗೆ ಯಾವುದು ಈ ತಂಬಾಕು ಉತ್ಪನ್ನ ಮಾಡುವಂಥ ಕಂಪನಿಗಳು ಸ್ಪಾನ್ಸರ್ ಮಾಡುವಂಥದ್ದು ಕಾಣೋದಿಲ್ಲ. ಅದಕ್ಕೆ ಕಾರಣ ಈ ಕೋಟ್ಪಾ ಆ್ಯಕ್ಟ್ ಬಂದ ಕಾರಣ. ಅಷ್ಟೇ ಅಲ್ಲ, ಈ ತಂಬಾಕುವಿನ ವ್ಯಾಪಾರ ಅಥವಾ ಅದರ ಟ್ರೇಡ್ ಅಥವಾ ಕಾಮರ್ಸ್ ಏನಿದೆ ಅದನ್ನು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಈ ಕೋಟ್ಪಾ ಆ್ಯಕ್ಟನ್ನು ಚಾಲನೆಗೆ ತಂದಿತ್ತು. ಸೊ ಈ ಕೋಟ್ಪಾ ಆ್ಯಕ್ಟಿಂದ ಬಹಳಷ್ಟು ಬೆಳವಣಿಗೆ ಆಯಿತು. ಒಂದು ಏನು ಹೇಳಿದರೆ, ಮನುಷ್ಯ ಯಾರು ಒಂದು ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಅಂತ ಹೇಳಿ ಬಂತು. ನಮಗೆಲ್ಲರಿಗೂ ಗೊತ್ತುಂಟು, ಸಾಧಾರಣ ಅಕ್ಟೋಬರ್ 2, 2008 ಬಳಿಕ ಇಡೀ ದೇಶದಲ್ಲಿ ಯಾರು ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಮೋಕಿಂಗ್ ಮಾಡಬಾರ್ದು, ಅದು ಒಂದು ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಮಾಡಿದ್ದೇ ಈ ಕೋಟ್ಪಾ ಆ್ಯಕ್ಟಿಂದಾಗಿ. ಅಷ್ಟೇ ಅಲ್ಲ, ಈ ಸಣ್ಣ ಮಕ್ಕಳಿಗೆ ಅಂದರೆ 18ಕ್ಕಿಂತ ಕೆಳಪಟ್ಟ ಮಕ್ಕಳಿಗೆ ಈ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು ಅಂತ ಹೇಳಿ ಮಾಡಿತ್ತು. ಯಾಕೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಇದೆ. ನಮ್ಮ ದೇಶದಲ್ಲಿ ಈಗ ಏನಾಗಿದೆ, ಈ ತಂಬಾಕು ಉತ್ಪನ್ನಗಳ ಬಳಕೆ ಅದೊಂದು ಸ್ಟೈಲ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಹೆಚ್ಚೆಚ್ಚು ನೋಡ್ತಾ ಇರೋದೇನೆಂದರೆ, ಈ 15ಕ್ಕೂ ಕೆಳಗಿನ ಮಕ್ಕಳು ಈ ತಂಬಾಕು ಹದಿಹರೆಯದವರು ಈ ತಂಬಾಕು ಈಗ ಒಂದು ಏನು ಹೇಳ್ತಾರೆ, ಒಂದು ಪ್ರಯತ್ನ ಮಾಡಿ ನೋಡುವ ಅಂತ ಹೇಳಿ ಅಟ್ರಾಕ್ಟ್ ಆಗುವ ಚಾನ್ಸಸ್ ಜಾಸ್ತಿ. ಮತ್ತೆ ಇವತ್ತು ಹೌದು, ಅದೇ ಮತ್ತೆ ನಾವು ನೋಡೋ ಪ್ರಕಾರ ಸಾಧಾರಣ ಈಗ 10 ಹುಡುಗರು ತಗೊಂಡ್ರೆ ಅದರಲ್ಲಿ 2 ಹುಡುಗರಾದ್ರೂ ಒಂದು ತಂಬಾಕು ಉತ್ಪನ್ನ ಬಳಸ್ತಾರೆ. ಒಂದು 10 ಹುಡುಗಿಯರು ತಗೊಂಡ್ರೆ ಒಂದು ಹುಡುಗಿ ಆದ್ರೂ ಅಟ್ಲೀಸ್ಟ್ ಕನಿಷ್ಠ ಒಂದು ಈ ತಂಬಾಕು ಉತ್ಪನ್ನಗಳನ್ನು ಬಳಸ್ತಾರೆ. ಸೊ ಅದಕ್ಕೆ ಈ ಸರ್ಕಾರ ಈ ಕೋಟ್ಪಾ ಆ್ಯಕ್ಟ್ ಮುಖಾಂತರ ಈ 18 ಹಾಗೂ ಕೆಳಗಿನ ವಯಸ್ಸಿನ ಮಕ್ಕಳಿಗೆ ಈ ತಂಬಾಕು ಉತ್ಪನ್ನಗಳನ್ನು ಮಾರಬಾರ್ದು ಅಂತ ಹೇಳಿ ಮಾಡಿದರು. ನಾವು ಇವತ್ತು ಈ ಅಂಗಡಿಗಳಿಗೆ ಹೋದರೆ ಆ ಬೋರ್ಡ್, ಆ ಥರದೊಂದು ಬೋರ್ಡನ್ನು ನೋಡ್ತೇವೆ. ಸೊ ಅದು ಅಲ್ಲದೆ ಬೇರೆ ಈ ಕ್ರಮಗಳನ್ನು ತಗೊಂಡದ್ದು ಅಂದರೆ ಈ ಪ್ಯಾಕೆಟ್ಗಳಲ್ಲಿ ಚಿತ್ರಗಳನ್ನು ಹಾಕುವಂಥದ್ದು, ಅಂದರೆ ಅದರಿಂದ ಯಾವ ರೋಗ ಆಗ್ತದೆ ಅದರ ಒಂದು ಚಿತ್ರ ಬಿಡಿಸುವಂಥದ್ದು, ಹಾಗೂ 2 ಭಾಷೆಗಳಲ್ಲಿ, ಒಂದು ಆಂಗ್ಲ ಭಾಷೆ ಹಾಗೂ ಒಂದು ದೇಶೀಯ ಯಾವುದಾದ್ರೂ ಒಂದು ಭಾಷೆಯಲ್ಲಿ ವಾರ್ನಿಂಗ್ ಕೊಡಬೇಕು. ಹಾಗೆ ಈ ಅದರಲ್ಲಿ ಟಾರ್ ಇರ್ತದೆ ಹೆಚ್ಚಿನ ಕ್ರಮದಲ್ಲಿ. ಈ ಟಾರಿನ ಒಂದು ಸಮಸ್ಯೆ ಏನು ಅಂತ ಹೇಳಿದರೆ, ಇದು ನಮ್ಮ DNA ಒಂದು ಅಂಟಿಕೊಂಡು ಬಿಡ್ತದೆ. ಸೊ ಒಮ್ಮೆ ಈ ಟಾರ್ ನಮ್ಮ DNA ಅಂಟಿಕೊಂಡ್ರೆ ಅದು ಬಹಳಷ್ಟು ಬದಲಾವಣೆಗಳು, ಅಂದರೆ ಈ ಜೀನ್ ಮ್ಯೂಟೇಷನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಅದರಲ್ಲಿ ಏರುಪೇರು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಮುಂದೆ ಬಹಳಷ್ಟು ಹಾನಿ ಮಾಡ್ತದೆ. ಸೊ ಅದಕ್ಕೆ ಈ ಸರ್ಕಾರ ಈ ಕೋಟ್ಪಾ ಆ್ಯಕ್ಟ್ ಮುಖಾಂತರ ಈ ಟಾರಿನ ಏನು ಅಂಶ ಇದೆ ಅಥವಾ ನಿಕೋಟಿನಿನ ಏನು ಅಂಶ ಇದೆ ಅದನ್ನು ಈ ಪ್ಯಾಕೆಟಲ್ಲಿ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಈ ಕೋಟ್ಪಾ ಆ್ಯಕ್ಟ್ ಮುಖಾಂತರ ತುಂಬ ಒಂದು ಏನು ಹೇಳ್ತಾರೆ, ಒಂದು ಇದರದ್ದು ಅಡ್ವರ್ಟೈಸಿಂಗ್ ಇರ್ಬೋದು, ಇನ್ನೊಂದು ಇದರದ್ದು ಟ್ರೇಡ್, ಕಾಮರ್ಸು ಹಾಗೂ ಇದನ್ನು ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಇದರ ಸಪ್ಲೈ ಹೇಗೆ ಮಾಡಬೇಕು ಅಂತ ಹೇಳಿ ಒಂದು ಕಂಟ್ರೋಲಿಗೆ ತಗೊಂಡು ಬಂದರು. ಎಸ್, ಬಹುಶಃ ಇದೆಲ್ಲವೂ ಕೂಡ ಅನುಕೂಲ ಆಗಿದೆ ತಕ್ಕ ಮಟ್ಟಿಗೆ ಅನ್ನುವುದನ್ನು ಗಮನಿಸಬಹುದು. ಎಸ್ ಡಾಕ್ಟರ್, ಇನ್ನು ಮುಂದೆ ಮನುಷ್ಯನ ದೇಹಕ್ಕೆ ಸಾಕಷ್ಟು ದುಷ್ಪರಿಣಾಮಗಳಾಗ್ತದೆ, ಇದನ್ನು ಆಯುರ್ವೇದದ ಮೂಲಕ ಪರಿಹರಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ಖಂಡಿತ. ನೋಡಿ, ಈ ನಮ್ಮ ಆಯುರ್ವೇದ ವಿಜ್ಞಾನ ಏನಿದೆ ಇದನ್ನು ನಾವು ಒಂದು ಹೋಲಿಸ್ಟಿಕ್ ಸೈನ್ಸ್ ಅಂತ ಕರಿತೇವೆ. ಸೊ ನಮ್ಮ ಆಯುರ್ವೇದ ವಿಜ್ಞಾನದ ಮೂಲ ಉದ್ದೇಶ ನೋಡ್ಲಿಕ್ಕೆ ಹೋದರೆ ಸ್ವಾಸ್ಥ್ಯ ರಕ್ಷಣಾ ಅಂತ ಹೇಳ್ತೇವೆ. ಅಂದರೆ ಯಾರು ಸ್ವಸ್ಥವಾಗಿದ್ದಾರೋ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು. ಸೊ ಆ ದೃಷ್ಟಿಯಿಂದ ನಾವು ನೋಡಿದರೆ ಇಲ್ಲಿಗ ನಾವು ಈ ತಂಬಾಕುವಿನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇನ್ನು ಮುಂದೆ ಯಾರಿಗೂ ಆಗುವ ತೊಂದರೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ. ಅದು ಒಂದು ರೀತಿ. ಇನ್ನೊಂದು ನಾವು ಕ್ಯೂರೇಟಿವ್ ಅಥವಾ ಎರಡನೇ ಉದ್ದೇಶ
ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತಾರೆ. ಅಂದರೆ ಅವರ ರೋಗವನ್ನು ನಿವಾರಣೆ ಮಾಡುವಂಥದ್ದು. ಈ ರೋಗ ನಿವಾರಣೆ ಮಾಡುವ ದೃಷ್ಟಿಕೋನದಿಂದ ನೋಡಿದರೆ ಇದರಲ್ಲಿ 2 ಅಪ್ರೋಚ್ ಉಂಟು. ಒಂದು ಪ್ರಿವೆಂಟಿವ್ ಅಪ್ರೋಚ್, ಇನ್ನೊಂದು ಕ್ಯೂರೇಟಿವ್ ಅಪ್ರೋಚ್ ಅಂತ ಹೇಳಿ. ಪ್ರಿವೆಂಟಿವ್ ಅಪ್ರೋಚ್ ಅಂದರೆ ಈಗ ಒಬ್ಬ ಮನುಷ್ಯ ತಂಬಾಕು ಉತ್ಪನ್ನಗಳನ್ನು ಬಳಸ್ತಾ ಇದ್ದಾನೆ, ಆದರೆ ಅವನಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇನ್ನೂ ಕಂಡು ಬಂದಿಲ್ಲ. ಅಂಥ ಇದರಲ್ಲಿ ಅವರನ್ನು ಈ ಏನು ಹೇಳ್ತೇವೆ ಡಿ ಅಡಿಕ್ಷನ್ ಮಾಡಿಸುವಂಥದ್ದು, ಅವರಿಗೆ ಅದರ ಬಗ್ಗೆ ಅವೇರ್ನೆಸ್ ಮಾಡಿಸುವಂಥದ್ದು. ಮತ್ತು ಹೆಚ್ಚಾಗಿ ಏನಾಗ್ತದೆ ಅಂದರೆ ಈ ತಂಬಾಕುವಿನ ಏನು ರೆಮಿನೆಂಟ್ಸ್ ಇದೆ ಅದು ಮೈಯಲ್ಲಿ ಉಳ್ಕೊಳ್ಳುವಂಥದ್ದು. ಸೊ ಅದು ಉಳಿದದ್ದನ್ನು ನಮ್ಮಲ್ಲಿ ಶೋಧನಾ ಚಿಕಿತ್ಸೆ ಅಂತ ಹೇಳಿದೆ, ಅಂದರೆ ಪಂಚಕರ್ಮ ಚಿಕಿತ್ಸೆಗಳನ್ನು ಉಪಯೋಗಿಸಿ ಅದನ್ನು ಒಂದು ತಕ್ಕ ಮಟ್ಟಿಗೆ ಏನು ರೆಮಿನೆಂಟ್ಸ್ ಇದೆ ಅದನ್ನು ಹೊರ ತೆಗೆಯುವಂಥದ್ದು. ಹಾಗೆ ಈ ಕ್ಯೂರೇಟಿವ್ ಆಸ್ಪೆಕ್ಟಲ್ಲಿ ನೋಡಿದರೆ ಈಗ ಯಾರಿಗೂ ಒಂದು ತಂಬಾಕು ಉತ್ಪನ್ನಗಳನ್ನು ಬಳಸಿ ಯಾವುದೋ ಒಂದು ರೋಗ ಬಂದಿರ್ತದೆ. ಸೊ ಆ ಕಂಡೀಷನಲ್ಲಿ ಆ ರೋಗವನ್ನು ಡಯಾಗ್ನೋಸ್ ಮಾಡುವಂಥದ್ದು ಹಾಗೂ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಬಹಳ ಮುಖ್ಯವಾಗಿರೋದು. ಈ ತಂಬಾಕು ವ್ಯಸನಿಗಳಿಗೆ ನಾವು ಮುಖ್ಯವಾಗಿ ಫೋಕಸ್ ಮಾಡಬೇಕಾಗಿರೋದು ಈ ಅವರ ಇದರ ಮೇಲೆ ಕೌನ್ಸಿಲಿಂಗಲ್ಲಿ. ಯಾಕೆಂದರೆ ಅವರು ಮನಸ್ಸು ಗಟ್ಟಿ ಮಾಡಿಕೊಳ್ಬೇಕು ಫಸ್ಟಾಗಿ ತಂಬಾಕು ಉತ್ಪನ್ನಗಳನ್ನು ನಿಲ್ಲಿಸುವ ವಿಷಯದಲ್ಲಿ. ಸೊ ಈ ಕೌನ್ಸಿಲಿಂಗ್ ಮಾಡುವಂಥದ್ದು ಹಾಗೂ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ತರುವಂಥದ್ದು. ನಮ್ಮ ಆಯುರ್ವೇದದಲ್ಲಿ ಸದ್ವ್ರತ ಅಂತ ಹೇಳಿದ್ದಾರೆ, ಆಚಾರ ರಸಾಯನ ಅಂತ ಹೇಳಿದ್ದಾರೆ, ಹಾಗೂ ದಿನಚರ್ಯ ಋತುಚರ್ಯ ಇದರ ಬಗ್ಗೆ ಎಲ್ಲ ಉಲ್ಲೇಖ ಇದೆ. ಅಂದರೆ ಈ ಮನುಷ್ಯ ಒಂದು ಸ್ವಸ್ಥವಾಗಿ ಇರಲಿಕ್ಕೆ ಏನೇನು ಪರಿಪಾಲನೆ ಮಾಡಬೇಕಾಗ್ತದೆ, ಸೊ ಅದರ ಬಗ್ಗೆ ಈ ಪೇಷಂಟ್ಗಳಿಗೆ ಅರಿವು ಮಾಡೋದು. ಅದೇ ರೀತಿ ಔಷಧೀಯ ದ್ರವ್ಯಗಳನ್ನು ಉಪಯೋಗಿಸುವಂಥದ್ದು, ಅಂದರೆ ಈಗ ಇಮ್ಯೂನ್ ಬೂಸ್ಟಿಂಗ್ ಹರ್ಬ್ಸ್ಗಳು ಇರ್ಬೋದು, ಆ ಥರದ ದ್ರವ್ಯಗಳನ್ನು ಉಪಯೋಗಿಸಿ ಒಂದು ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ. ಎಸ್, ಈ ಮೂಲಕ ಖಂಡಿತವಾಗ್ಲೂ ಪರಿಣಾಮಗಳನ್ನು ನಿವಾರಿಸೋದಕ್ಕೆ ಸಾಧ್ಯ. ಎಸ್, ಕೊನೆಯದಾಗಿ ಮುಖ್ಯವಾಗಿ ಯುವ ಜನತೆ ಇದಕ್ಕೆ ದಾಸರಾಗಿರುವಂಥದ್ದು ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಡಾಕ್ಟರ್? ನೋಡಿ, ಈಗಾಗಲೇ ಹೇಳಿದ ಹಾಗೆ ನಾವು ಬಹಳಷ್ಟು ಈ ತಂಬಾಕುವಿನ ಏನು ದುಷ್ಪರಿಣಾಮಗಳು ಇದು ಅದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಹಾಗಾಗಿ ಯುವ ಜನತೆಗೆ ಹೇಳೋದು ಇಷ್ಟೇ ಏನಂತ ಹೇಳಿದರೆ, ಆದಷ್ಟು ಈ ತಂಬಾಕು ಉತ್ಪನ್ನಗಳಿಂದ ದೂರವಿರುವುದೇ ಒಳ್ಳೆಯದು. ಇದನ್ನು ನಾವು ಬಳಸದೇ ಇದ್ದರೆ ತುಂಬ ಉತ್ತಮ ಅಂತ ಹೇಳೋದು ನನ್ನ ಅನಿಸಿಕೆ. ಎಸ್, ಇದರ ಒಂದು ದುಷ್ಪರಿಣಾಮಗಳು ಅರಿತುಕೊಂಡಿದ್ರಿಂದ ದೂರ ಇದ್ದರೆ ತಮಗೂ ಒಳ್ಳೆಯದು, ತಮ್ಮವರಿಗೂ ಒಳ್ಳೆಯದು ಅನ್ನುವಂಥದ್ದು. ಎಸ್, ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಡಾಕ್ಟರ್. ಅಂದರೆ ಬಹುಶಃ ಯಾರಿಗೂ ಕೂಡ ಅರಿವಿಲ್ಲದಂತಹ ಕೆಲವೊಂದು ಪ್ರಮುಖವಾದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಆರೋಗ್ಯ ಮಂಥನ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.